ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಅಸೋಸಿಯೇಷನ್ ವತಿಯಿಂದ ಡಿಸೆಂಬರ್ 16ರಂದು ಭಾರತೀಯ ವೀರ ಯೋಧರು ಮಾಡಿದ ತ್ಯಾಗ ಮತ್ತು ಬಲಿದಾನಗಳನ್ನು ನೆನಪಿಸಿದ ವಿಜಯ್ ದಿವಸ್ ಎಂಬ ಕಾರ್ಯಕ್ರಮವನ್ನು ನಗರದ ಕದ್ರಿ ಹಿಲ್ಸ್ನಲ್ಲಿರುವ ಯೋಧರ ಯುದ್ಧ ಸ್ಮಾರಕದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಅಸೋಸಿಯೇಷನ್ ಅಧ್ಯಕ್ಷ ಕರ್ನಲ್ ಎನ್ಎಸ್ ಭಂಡಾರಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಡಿಸೆಂಬರ್ 16 ಭಾರತವು ಪಾಕಿಸ್ತಾನದ ಮೇಲೆ ವಿಜಯ ಸಾಧಿಸಿದ ದಿನ. ಹಾಗಾಗಿ ವೀರ ಯೋಧರು ಮಾಡಿದ ತ್ಯಾಗ ಮತ್ತು ಬಲಿದಾನಗಳನ್ನು ನೆನಪಿಸುವ ಅಂಗವಾಗಿ ವಿಜಯದ ದಿವಸ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ 317D, ನಿಟ್ ಎಜುಕೇಷನಲ್ ಟ್ರಸ್ಟ್ ಮತ್ತು ಶ್ರೀ ಶಾಸ್ತ್ರವು ಭೂತನಾಥೇಶ್ವರ ದೇವಸ್ಥಾನದ ಟ್ರಸ್ಟ್ನ ಪ್ರಾಯೋಜಕತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. ಪಾಕಿಸ್ತಾನದಲ್ಲಿ ಅವರ ಫಿಗರ್ ಪ್ರಕಾರ 4,000 ಸರಿಸುಮಾರು 4,000 ಜನರು ಹತರಾಗಿದ್ದರು ಮತ್ತು 6,000 ಜನರು ಗಾಯಾಳುಗಳಾಗಿದ್ದರು ಒಂದು ಎಸ್ಟಿಮೇಟೆಡ್ ವ್ಯಾಲ್ಯೂ. ಪಾಕಿಸ್ತಾನದ ಅಸೆಂಬ್ಲಿಯಲ್ಲಿ ಆಗಿ ನಾವೊಬ್ರು ಅಲ್ಲಿ ರಾಜಕಾರಣಿ ಹೇಳಿದ್ದಾರೆ 8,000 ಪಾಕಿಸ್ತಾನಿಗಳು ಹತರಾಗಿದ್ದಾರೆ ಅಂತ. ಆದರೆ ಅದು ಮಾಹಿತಿ ಕನ್ಫರ್ಮ್ ಆಗಿಲ್ಲ. ಇದು ಈ ಕಾರ್ಯಕ್ರಮ 16ನೇ ತಾರೀಕಿಗೆ ಇರುವ ಕಾರ್ಯಕ್ರಮವನ್ನು ಪ್ರಾಯೋಜಕತ್ವ ಮಾಡಿದವರು ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ 317 ಡಿಸ್ಟ್ರಿಕ್ಟ್ 317D ಅವರು, ಮತ್ತೆ ಶ್ರೀ ಭೂತನಾಥೇಶ್ವರ ಟೆಂಪಲ್ ಟ್ರಸ್ಟ್ನವರು, ಮತ್ತೆ ನಿಟ್ ಎಜುಕೇಷನ್ ಟ್ರಸ್ಟ್ನವರು ಇವರ ನಮ್ಮ ಜಂಟಿ ಪ್ರಾಯೋಜಕದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 16ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತದೆ. 9ರಿಂದ ಒಂದು 9:20 ತನಕ ಜನರಿಗೆ ಸಾರ್ವಜನಿಕರಿಗೆ ಅಲ್ಲಿ ಹೂಹಾರ ಹಾಕುವ ಕಾರ್ಯಕ್ರಮ ಉಂಟು. ನಂತರ ಅತಿಥಿಗಳಿಗೆ ಹೂಹಾರ ಹಾಕುವ ಕಾರ್ಯಕ್ರಮ ಉಂಟು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಅಸೋಸಿಯೇಷನ್ನ ಎಂಎನ್ ಐರನ್, ಕ್ಯಾಪ್ಟನ್ ದೀಪಕ್ ಅಡ್ಯಂತಾಯ, ಭಗವಾನ್ ದಾಸ್ ಉಪಸ್ಥಿತರಿದ್ದರು.